ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಸಮಾಪನಗೊಂಡಿದೆ. ಶಿರ್ವಾ ನಡಿಬೆಟ್ಟು ಸೂರ್ಯಚಂದ್ರ ಜೋಡುಕೆರೆ ಕಂಬಳ ಶಿರ್ವಾ ನಡಿಬೆಟ್ಟು ಕಂಬಳ ಗದ್ದೆಯಲ್ಲಿ ಜರುಗಿತು. ಎಲ್ಲೂರು ಶ್ರೀ ವಿಶ್ವೇಶ್ವರ ದೇವಸ್ಥಾನದ ಮಾಜಿ ಆಡಳಿತ ಮುಖ್ಯಸ್ಥರ ಎಲ್ಲೂರು ಗುತ್ತು ಪ್ರಫುಲ್ಲ ಶೆಟ್ಟಿ ಕಂಬಳೋತ್ಸವಕ್ಕೆ ಚಾಲನೆ ನೀಡಿದರು. ಬೆಳಗ್ಗೆ ಬಂಟಕೋಲದ ಬಳಿಕ ನಡಿಬೆಟ್ಟು ಮನೆಯಿಂದ ಕೋಣಗಳನ್ನು ಮೆರವಣಿಗೆಯಲ್ಲಿ ಕಂಬಳ ಕೆರೆಗೆ ತಂದ ಬಳಿಕ ಕಂಬಳಕ್ಕೆ ಹಸಿರು ನಿಶಾನೆ ನೀಡಲಾಯಿತು. ಮನೆತನದ ಕೋಣಗಳನ್ನು ಗದ್ದೆಗಿಳಿಸಿ ಓಡಿಸುವುದರೊಂದಿಗೆ ಸಾಂಪ್ರದಾಯಿಕ ಜೋಡುಕೆರೆ ಕಂಬಳ ಸಂಪನ್ನಗೊಂಡಿತು. ಕಂಬಳದಲ್ಲಿ ಹಿರಿಯ ಕೋಣಗಳ ಜೋಡಿ 15, ಕಿರಿಯ 30 ಜೋಡಿ ಭಾಗವಹಿಸಿದವು. ಶಿರ್ವದ ದೈವ ದೇವರುಗಳ ಉತ್ಸವಗಳಲ್ಲಿ ಒಂದಕ್ಕೊಂದು ಸಂಬಂಧವಿದ್ದು ಸಂಪ್ರದಾಯಬದ್ಧವಾಗಿ ಕಂಬಳ ನಡೆಯುತ್ತದೆ. ಶಿರ್ವಾ ನಡಿಬೆಟ್ಟು ಮನೆಯ ಗುರಿಕಾರ ಹಾಗೂ ಕಂಬಳ ವ್ಯವಸ್ಥಾಪಕ ಶಶಿಧರ್ ಹೆಗಡೆ, ಶಿರ್ವಾ ನಡಿಬೆಟ್ಟು ದಾಮೋದರ ಚೌಟ, ಅಟ್ಟಿಂಜೆ ಶಂಭು ಶೆಟ್ಟಿ, ಶಿರ್ವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ KR ಪಾಟ್ಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.